ಶ್ರೀ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ವರ್ಷಾವಧಿ ಉತ್ಸವ ಸಂಭ್ರಮದಿಂದ ಜರುಗ್ತಾ ಇದ್ದು, ಸೋಮವಾರವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೆಳಗ್ಗಿನಿಂದಲೇ ಕ್ಷೇತ್ರಕ್ಕೆ ವಿವಿಧ ಗಣ್ಯರು, ಭಕ್ತರು ಭೇಟಿ ನೀಡಿ ದೇವರ ಪ್ರಸಾದ ಸ್ವೀಕರಿಸಿದರು. ಸೋಮವಾರ ಸಂಜೆ 6 ಗಂಟೆಗೆ ಗಣಪತಿ ಹೋಮ, ಮಹಾಪೂಜೆ, ರಾತ್ರಿ 8 ಗಂಟೆಗೆ ಬೈದರ್ಕಳರು ಒಲಿಮರೆಯಿಂದ ಹೊರಡಲಿಕ್ಕೆ, 10 ಗಂಟೆಗೆ ಶ್ರೀ ಬಾಲಪರಮೇಶ್ವರಿ ದೇವಿ ಮತ್ತು ಶ್ರೀ ಸುಬ್ರಹ್ಮಣ್ಯ ದೇವರ ಪಾಲಕಿ ಬಲಿ, 11 ಗಂಟೆಗೆ ಶ್ರೀ ದೇಯಿ ಬೈದೆತಿ ನೇಮ ಮತ್ತು ಕೋಟಿ ಚೆನ್ನಯ್ಯರ ಹಾಗೂ ದೇಯಿ ಬೈದೆತಿ ಭೇಟಿ ನಡೆಯಿತು. ದೇಯಿ ಬೈದೆತಿ ನೇಮೋತ್ಸವ ಹಾಗೂ ಕೋಟಿ ಚೆನ್ನಯ್ಯರ ಭೇಟಿಯ ಅಪೂರ್ವ ಕ್ಷಣವನ್ನು ಕಣ್ಣು ತುಂಬಿಕೊಳ್ಳಲು ಭಕ್ತರ ಸಾಗರವೇ ಗರುಡಿ ಕ್ಷೇತ್ರಕ್ಕೆ ಆಗಮಿಸಿತ್ತು. ಹನ್ನೆರಡು ಗಂಟೆಗೆ ಗಣಪತಿ ದೇವರ ಮತ್ತು ಬ್ರಹ್ಮರ ಜೋಡು ಮಹಾಬಲಿಯಾಗಿ ಪರಂಜ್ಯೋತಿ ಕಟ್ಟೆಯಲ್ಲಿ ಗಣಪತಿ ದೇವರಿಗೆ ಮತ್ತು ಬ್ರಹ್ಮರಿಗೆ ಮಂಟಪ ಪೂಜೆ, 2 ಗಂಟೆಗೆ ಶ್ರೀ ಬ್ರಹ್ಮರಿಗೆ ಚಂದ್ರಮಂಡಲ ರಥೋತ್ಸವ, 2:30ಕ್ಕೆ ಸೂರ್ಯ ಕೊಡಲಿಕೆ, ರಾತ್ರಿ ಗಣಪತಿ ದೇವರ ಮತ್ತು ಬ್ರಹ್ಮರ ಪಾಲಕಿ ಬಲಿ, ಬೈದರ್ಕಳ ದರ್ಶನ ಆಗಿ ಸೂರ್ಯ ಹಾಕುವುದು, ಅವಧೂತ ಕಟ್ಟೆಯಲ್ಲಿ ಮಹಾತ್ಮರಿಗೆ ಪೂಜೆ, ಬಳಿಕ ಬೈದರ್ಕಳ ಜಾತ್ರೆ ಜರುಗಿತು. ರಾತ್ರಿ ಇಡೀ ನಡೆದ ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಪ್ರಸಾದ ಸ್ವೀಕರಿಸಿದರು.